ಕೊರೋನಾ ಮಹಾಮಾರಿಯಿಂದಾಗಿ ಇಡೀ ದೇಶವೇ ಲಾಕ್ಡೌನ್ ಆಗಿದೆ. ಈ ಲಾಕ್ಡೌನ್ ಅವಧಿಯಲ್ಲಿ ನಿಸ್ವಾರ್ಥ ಸೇವೆ ಮಾಡುವವರಿಗಾಗಿ ಲಾಕ್ಡೌನ್ ಸೇವಾ ಪ್ರಶಸ್ತಿಯನ್ನು ನೀಡಲು ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ನ ಚೇರ್ಮನ್ ಲಾಲ್ ಗೋಯಲ್ ಅವರು ತೀರ್ಮಾನಿಸಿದ್ದು, ಅದರಂತೆ ಅರ್ಜಿ ಸಲ್ಲಿಸುವವರು ಮೇ 10ರ ಒಳಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್, ವಿ4 ನ್ಯೂಸ್, ನ್ಯೂಸ್ ಕರ್ನಾಟಕ ಮತ್ತು ಗ್ಲೋಬಲ್ ಟಿವಿ ಸಹಯೋಗದೊಂದಿಗೆ ಲಾಕ್ಡೌನ್ ಸೇವಾ ಪ್ರಶಸ್ತಿಯನ್ನ ಪ್ರದಾನ ಮಾಡಲು ಈ ಹಿಂದೆ ತೀರ್ಮಾನಿಸಲಾಗಿದೆ. ಇದೀಗ ಲಾಕ್ಡೌನ್ ಅನ್ನು ಮೇ 3ರವರೆಗೆ ವಿಸ್ತರಿಸಿದ ಕಾರಣ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಕೂಡ ವಿಸ್ತರಣೆ ಮಾಡಲಾಗಿದೆ. ಮೇ 10ರ ಒಳಗೆ ಲಾಕ್ಡೌನ್ ಸೇವಾ ಪ್ರಶಸ್ತಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಜೂನ್ 10ರ ಮೊದಲು ಪ್ರಶಸ್ತಿಯನ್ನು ಘೋಷಿಸಲಾಗುವುದು ಎಂದು ಲಾಲ್ ಗೋಯಲ್ ಹೇಳಿದ್ದಾರೆ. Honorable Prime Minister has extended the lockdown period till 3rd May 2020. Keeping this in view, the COVID-19 Lockdown Service Awards last date has also been extended. Now the last date for nomination and application will be 10th May 2020 and awards will be declared on or before 10th June 2020. These awards will be given in a glittering function in December 2020 at Pandit Health Resort and Spa by Organ Donation India Foundation in association with News Karnataka, V4 News, Malunadu TV, Global TV and supported by IndianNewsExpress.com. Thank you.